ಕೋಣಕ್ಕೆ ಮಂಗಳೂರಿನ ಐಕಳ ಕಂಬಳೋತ್ಸವದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಕಂಬಳಾಭಿಮಾನಿಗಳು ಭಾಗಿಯಾಗಿದ್ದ ಈ ಕಂಬಳದಲ್ಲಿ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿ ಎಂಬವರ ಕೋಣವಾದ ಚೆನ್ನನನ್ನ ಸನ್ಮಾನಿಸಲಾಯಿತು. ಅತ್ಯಾಕರ್ಷಕ ಮೈಕಟ್ಟು, ಉದ್ದನೆಯ ಕೋಡು, ಚಿಗರಿಯಂತಹ ಓಟದಿಂದಲೇ ಸಾವಿರಾರು ಅಭಿಮಾನಿಗಳನ್ನು ಸಂಪಾದಿಸಿರುವ ದಾಖಲೆಯ ಸರದಾರನಿಗೆ ಈಗಾಗಲೇ ಬರೋಬ್ಬರಿ 164 ಚಿನ್ನದ ಪದಕಗಳು ಸೇರಿದ ಹೆಗ್ಗಳಿಕೆ ಇದೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಅವರ ಕುಟುಂಬಸ್ಥರು ಜೊತೆಗೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಐಕಳ ಭಾಗದ ಸುಪುತ್ರ ನಚ್ಚಿನ ಮಿಸ್ಟರ್ ಕೆಪಿ ಹೆಗಡೆ ಅಂಚನೆ ಸಹಿತ ಸಂತೋಷ್ ಕುಮಾರ್ ಹೆಗ್ಗಡ್ಡೆ ಕಾರ್ಯಕ್ರಮ ಸಹಿತ ಬಾಲಕೃಷ್ಣ ಮುಖರು ಇಂಥ ಕಾರ್ಯಕ್ರಮವನ್ನು ಶೋಭಿಕೊರ್ಪಂಚಿನ ಘನ ವ್ಯಕ್ತಿಗಳು ಮೋಕ್ಯದ ಬಾಲ್ಯದ ಜಾಸ್ತಿ ಪ್ರೀತಿ ಮತ್ತು ಸಾಂಪು ನಂಚಿನ ಯುವಕರನ್ನ ಬಾಲಕಿಯರನ್ನ ಕಾದರನ್ನು ಕಂಬಳ ಅಭಿಮಾನಿ ಸ್ವತಃ ಕಂಬಳವನ್ನು ನಡೆಪುವೆ ಕಂಬಳ ನಿರಂತರವಾದ ನಡೆಪರು ಜಿಲ್ಲಾಧಿಕಾರಿಗೆ ಮನವಿ ಕೊಡುವುದು ಕೋಣ ಎಂದು ಹೇಳಿದರೆ ಯಾವ ರೀತಿ ಮಾನವನಿಗಿಂತ ಒಂದು ಪಟ್ಟು ಜಾಸ್ತಿ ಬುದ್ಧಿ ಇದೆ ಅಂತ ಹೇಳೋದಕ್ಕೆ ನಾವು ಕಂಬಳದಲ್ಲಿ ಕಾಣ್ತೇವೆ. ಕೋಣನ ಮುಂದೆ ವೀಣೆ ಬಾರಿಸಿದಂತ ಹಿರಿಯರು ಹೇಳ್ತಾರೆ, ಅದು ಶುದ್ಧ ಸುಳ್ಳು. ನಾವು ವೀಣೆಯನ್ನು ಕೋಣನ ಮುಂದೆ ಬಾರಿಸಿದಾಗ ಅದಕ್ಕೆ ಲಯವನ್ನು ಕೊಡುವಂಥದ್ದು ಕೋಣ ಎಂಬುದು ಈ ಕಂಬಳದಿಂದ ಕಂಡುಬರ್ತದೆ. ಆ ಕೋಣನಿಗೆ ಅತ್ಯಂತ ಬುದ್ಧಿ ಇದೆ. ಮನುಷ್ಯರು ಏನು ಹೇಳಿದರೂ ಅದು ಕೇಳ್ತದೆ. ಅದು ಮಂಡಿ ಊರಿ ದೇವರಿಗೆ ನಮಸ್ಕಾರ ಮಾಡ್ತದೆ. ನಮ್ಮ ಈ ದಿನ ಸನ್ಮಾನ ಚೆನ್ನನಿಗೆ ಸನ್ಮಾನ ಮಾಡಿದ್ದೇವೆ. ಈ ಚೆನ್ನ ಈ ಕಂಬಳದಲ್ಲಿ ದಾಖಲೆ ಮಾಡಿದಂಥ ಚಿನ್ನ ಅಂತ ಒಂದು ಅವನಿಗೆ ಪ್ರಸಿದ್ಧಿ ಇದೆ. ಆತ 160 ಪ್ರಥಮ ಸ್ಥಾನದ ಚಿನ್ನದ ಮೆಡಲುಗಳನ್ನು ಪಡೆದಿರುವಂಥ ಒಂದು ಕೋಣ. ಬಹಳಷ್ಟು ವೇಗದ ಈ ಹುಸೇನ್ ಬೋಲ್ಟ್ರನ್ನು ಮೀರಿಸುವ ಕೋಣದ ಓಟಗಾರರು ಇದೇ ಐಕಳ ಕಂಬಳದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಶ್ರೀನಿವಾಸ್ ಗೌಡರು ಹೋದ ಕಂಬಳದಲ್ಲಿ ಚೆನ್ನ ಕೂಡ ಇಲ್ಲೇ ದಾಖಲೆಯನ್ನು ನಿರ್ಮಿಸಿದ್ದಾನೆ. ಚೆನ್ನನಿಗೆ ಸರಿಸಾಟಿಯಾದ ಕೋಣ ಇನ್ನೊಂದಿಲ್ಲ. ಆದ್ದರಿಂದ ಆ ಚೆನ್ನನಿಗೆ ಇವತ್ತು ನಾವು ವಿಶೇಷವಾಗಿ ಗೌರವಿಸಿದ್ವಿ. ಇದು ಐಕಳ ಬಾವಿಯಲ್ಲಿ ನಡೀತಿರುವಂತಹ ಕಾಂತಾಬಾರೆ ಬುಧಾಬಾರೆ ಅನ್ನೋ ಒಂದು ಕಂಬಳೋತ್ಸವದಲ್ಲಿ ವೀಕ್ಷಕನಾಗಿ ನೋಡ್ಲಿಕ್ಕೆ ಬಂದಿದೆ. ಬಹಳ ಖುಷಿ ಅನಿಸ್ತು, ತುಂಬಾ ಸಂತೋಷ ಅನಿಸ್ತು. ಮೊದಲನೇ ಬಾರಿಗೆ ನಾನು ಕಂಬಳವನ್ನು ನೋಡ್ತಾ ಇದ್ದೀನಿ. 400 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂತಹ ಒಂದು ಕಂಬಳ ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ತುಳುನಾಡ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿದೆ ಅನ್ನೋದಕ್ಕೆ ಈ ಕಂಬಳ ಒಂದು ಪ್ರತೀಕ ಅಂತ ಹೇಳಿದೆ. ಇಲ್ಲ, ಅದೇ ಹೇಳಿದ್ದು, ತುಳುನಾಡಲ್ಲಿ ಇದೇನು ಮಂಗಳೂರು ಈ ಭಾಗ ಇದೆ, ಈ ಭಾಗದಲ್ಲಿ ಸಂಸ್ಕೃತಿ ಏನಿದೆ ಬಹಳ ಉತ್ಕೃಷ್ಟವಾಗಿರುವಂಥ ಸಂಸ್ಕೃತಿ. ಯಕ್ಷಗಾನ ಇದೆ, ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಇವಿದಾವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಕಂಬಳ ಒಂದು ಕರ್ನಾಟಕನೇ ಹೆಮ್ಮೆ ಪಡುವಂಥದ್ದು, ನಮ್ಮ ದೇಶನೇ ಹೆಮ್ಮೆ ಪಡುವಂಥ ಒಂದು ಸಂಸ್ಕೃತಿ. ಭಾಳ ಖುಷಿ ಆಗ್ತಾ ಇದೆ ನೋಡ್ಬಿಟ್ಟು. ಮತ್ತು ಇದು ನಾವು ಹೊರಗಡೆಯಿಂದ ನೋಡಿದಾಗ ಕೇವಲ ಅನಿಮಲ್ಸ್ನ ಓಡಿಸೋದು ಅನ್ನೋ ರೀತಿ ಕಾಣುತ್ತೆ. ಆದರೆ ಇಲ್ಲಿ ಬಂದು ನೋಡಿದಾಗ ರಿಯಲೈಸ್ ಆಗುವಂಥದ್ದು ಇಷ್ಟು ದೊಡ್ಡ ಸಂಭ್ರಮ ಮೋಸ್ಟ್ಲಿ ಯಾವ ದೇವರ ಜಾತ್ರೆ ಇನ್ನೊಂದು ಮತ್ತೊಂದರಲ್ಲೂ ಭಾಗಿಯಾಗಲ್ಲ. ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಜನರ ಒಂದು ದಿನನಿತ್ಯದ ಕೆಲಸಗಳಲ್ಲಿ ಒಂದು ರೂಟೀನ್ ಪಾರ್ಟ್ ಆಫ್ ಲೈಫ್ ಅನ್ನೋ ರೀತಿಯಲ್ಲಿ ಈ ಕಂಬಳವನ್ನು ಜನ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಕಾಣಲಿಕ್ಕೆ ಸಿಗ್ತದೆ.